ಮಧುಗಿರಿಯ ದೊಡ್ಡೇರಿ ಹೋಬಳಿಯ ದೊಡ್ಡೇರಿ ಗ್ರಾಮದ ಆದಿಜಾಂಬವ ಜನಾಂಗದ ವತಿಯಿಂದ ಶ್ರೀ ಕಣಿವೆ ಸತ್ಯ ಗಣಪತಿಯ ವಿಸರ್ಜನೆ ಹಾಗೂ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಡೊಳ್ಳು ಕುಣಿತ, ವೀರಗಾಸೆ, ನಾಸಿಕ್ ಡೋಲು, ತಮಟೆ ವಾದ್ಯ, ಸುಗಮ ಸಂಗೀತ, ಕಲಾ ನೃತ್ಯ ತಂಡಗಳು ವಿಶೇಷ ಗಮನ ಸೆಳೆದವು. ರಾಜಬೀದಿಯಲ್ಲಿ ಭವ್ಯ ಮೆರವಣಿಗೆ ಆಯೋಜಿಸಲಾಯಿತು. ವಿಷ್ಣು ಅಭಿಮಾನಿ ಬಳಗದ ಯುವಕರು ವಿವಿಧ ಹಾಡುಗಳಿಗೆ ಡ್ಯಾನ್ಸ್ ಮಾಡುತ್ತಾ ಮೆರವಣಿಗೆಯಲ್ಲಿ ಸಾಗಿದರು. ಈ ವೇಳೆ ಗ್ರಾಮದ ಭಕ್ತಾದಿಗಳು, ವಿಷ್ಣುವರ್ಧನ್ ಅಭಿಮಾನಿ ಬಳಗದವರು ಇದ್ದರು. ವರದಿ ದೊಡ್ಡೇರಿ ಮಹಲಿಂಗಯ್ಯ.